ಮಂಗಳೂರಿನಲ್ಲಿರುವ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆಯ 2025-26ನೇ ಸಾಲಿನ ಶಿಕ್ಷಕ ರಕ್ಷಕ ಸಂಘದ ಮಹಾಸಭೆಯು ಶಾಲಾ ಸಭಾಂಗಣದಲ್ಲಿ ನಡೆಯಿತು. ದೈವಿಕ ಆಶೀರ್ವಾದವನ್ನು ಕೋರುವ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮದಲ್ಲಿ ಉಪಪ್ರಾಂಶುಪಾಲರಾದ ಸಬಿತಾ ಕಾಮತ್ ಆತ್ಮೀಯ ಸ್ವಾಗತವನ್ನು ನೀಡಿದರು. ಶ್ರೀ ಗುಜರಾತಿ ಮಹಾಜನ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದ ತರುಣ್ ತಕ್ಕರ್ ಅವರು ವಿದ್ಯುಕ್ತವಾಗಿ ದೀಪ ಬೆಳಗಿಸುವ ಮೂಲಕ ಸಭೆಗೆ ಶುಭ ಸ್ಪರ್ಶ ನೀಡಲಾಯಿತು. ನಂತರ ಪ್ರಾಂಶುಪಾಲೆ ಅಶ್ವಿನಿ ಶೆಣೈ ಹಿಂದಿನ ಸಭೆಯ ವರದಿಯನ್ನು ಪ್ರಸ್ತುತಪಡಿಸಿದರು. ಮಾತ್ರವಲ್ಲ, ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆಯ ವಿಶಿಷ್ಟ ಲಕ್ಷಣಗಳಾದ ಮೌಲ್ಯ ಆಧಾರಿತ ಶಿಕ್ಷಣ ಮತ್ತು ಪ್ರತಿ ವಿದ್ಯಾರ್ಥಿಯ ಬೆಳವಣಿಗೆಯಲ್ಲಿ ಅಧ್ಯಾಪಕರು ತೆಗೆದುಕೊಂಡ ವೈಯಕ್ತಿಕ ಆಸಕ್ತಿಯನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ 10ನೇ ತರಗತಿಯ ಪ್ರಥಮ ಬ್ಯಾಚ್ನ ಅತ್ಯುತ್ತಮ 100% ಫಲಿತಾಂಶಕ್ಕೆ ಕೊಡುಗೆ ನೀಡಿದ ಶಿಕ್ಷಕರನ್ನು ಸನ್ಮಾನಿಸುವುದು ಹೆಮ್ಮೆಯ ಕ್ಷಣವಾಗಿತ್ತು. ಶಾಲಾ ಶೈಕ್ಷಣಿಕ ಸಮಿತಿಯ ಅಧ್ಯಕ್ಷರಾದ ಅವನಿ ಸುತಾರಿಯಾ ಅವರು ತಮ್ಮ ಭಾಷಣದಲ್ಲಿ ಶುಲ್ಕ ರಚನೆಯನ್ನು ಕನಿಷ್ಠವಾಗಿಟ್ಟುಕೊಂಡು ಗುಣಮಟ್ಟದ ಮೂಲಸೌಕರ್ಯ ಮತ್ತು ಅನುಭವಿ ಶಿಕ್ಷಕರನ್ನು ಒದಗಿಸಲು ಆಡಳಿತ ಮಂಡಳಿಯ ಸ್ಥಿರ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಈ ಕಾರ್ಯಕ್ರಮದ ಪ್ರಮುಖ ಅಂಶವೆಂದರೆ ಮುಖ್ಯ ಅತಿಥಿ ಶಾರದಾ ಸಮೂಹ ಸಂಸ್ಥೆಗಳ ಸಲಹೆಗಾರರಾದ ಡಾಕ್ಟರ್ ಗುರುರಾಜ್ ಇಟಗಿ ಅವರು ಮಾಡಿದ ಸ್ಫೂರ್ತಿದಾಯಕ ಭಾಷಣ. ಮಕ್ಕಳಲ್ಲಿ ಮೌಲ್ಯಗಳು ಮತ್ತು ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಪೋಷಕರ ಪ್ರಮುಖ ಪಾತ್ರವನ್ನು ಅವರು ಒತ್ತಿ ಹೇಳಿದರು. ಶಿಕ್ಷಣದಲ್ಲಿ ವಾಣಿಜ್ಯೀಕರಣ ಪ್ರಸ್ತುತ ಪ್ರವೃತ್ತಿಯನ್ನು ವ್ಯಕ್ತಪಡಿಸುತ್ತಾ ಕೈಗೆಟಕುವ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೌಲ್ಯಾಧಾರಿತ ಸಂಸ್ಥೆಯಾಗಿ ಶಾಲೆಯು ಎದ್ದು ಕಾಣುತ್ತಿರುವುದಕ್ಕೆ ಶ್ಲಾಘಿಸಿದರು. ನಾವು ಮಕ್ಕಳಿಗೆ ಒಳ್ಳೆದು ಕಲಿಸ್ಕೊಡ್ತೀವಿ ಅಂತಂದ್ರೆ ಇವತ್ತಿನ ಪೇರೆಂಟ್ಸ್ ಬೇಡ. ಅವ್ರು ನೋಡೋದು ಏನು ಅಂತಂದ್ರೆ ಬಿಲ್ಡಿಂಗ್ ಚೆನ್ನಾಗಿದೆಯಾ, ಅಲ್ಲಿ ಎಲ್ಲ ಟೀಚರ್ಸ್ ಒಳ್ಳೆ ಡ್ರೆಸ್ ಬಂಗಾರ ಜ್ಯುವೆಲ್ಲರಿ ಹಾಕೊಂಡು ಪಾಠ ಮಾಡಕ್ ಬರ್ತಾರ. ಇದನ್ನ ನೋಡ್ಕೊಂಡು ಮಕ್ಕಳನ್ನ ಶಾಲೆಗೆ ಸೇರಿಸುವಂತ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಶಿಕ್ಷಣ ಸಂಸ್ಥೆಗಳು ಪಾಪ ಬಡವಾಗ್ತಾ ಇದ್ದಾರೆ. ಆಗ ಒಂದು 10 ಜನ ಮಕ್ಕಳನ್ನ ಪ್ರತಿ ವರ್ಷ ಎಕ್ಸ್ಟ್ರಾ ತರೋದು ಅವರಿಗೆ ಬಹಳಷ್ಟು ಐ ಹಾರ್ಟ್ಲಿ ಅಪ್ರಿಶಿಯೇಟ್ ದ ಮ್ಯಾನೇಜ್ಮೆಂಟ್. ನಂತರ 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಹೊಸ ಶಿಕ್ಷಕ ರಕ್ಷಕ ಸಂಘದ ಕಾರ್ಯಕಾರಿ ಸಮಿತಿಯನ್ನು ಶ್ರೀಮತಿ ವಿನಿತಾ ಉಡಾನಿ ಅಧ್ಯಕ್ಷೆಯಾಗಿ ಮತ್ತು ಶ್ರೀ ಜಿತೇಂದರ್ ಪಟೇಲ್ ಉಪಾಧ್ಯಕ್ಷರಾಗಿ ರಚಿಸಲಾಯಿತು. ಶ್ರೀಮತಿ ಸಾಯಿರಾ ಅತಿಥಿಗಳನ್ನು ಸಭೆಗೆ ಪರಿಚಯಿಸಿದರು. ಕಾರ್ಯಕ್ರಮವು ರೂಪಾ ನಾಯಕ್ ಅವರ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ವಿನಿತಾ ಉಡಾನಿ ಉಪಸ್ಥಿತರಿದ್ದರು. ಶಾಲಾ ಸಂಯೋಜಕಿ ಸೌಮ್ಯ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.